ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 162. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಒತ್ತೂರು. ಕೇಳುಗರೆ, ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಪ್ರಿಯರೇ, ಹಿರಿಯವರು ಆಗಿದ್ದ ಕನ್ನಡ ಮತ್ತು ತುಳುವಿನಲ್ಲಿ ಸಾಹಿತಿಯಾಗಿದ್ದ ಅತ್ತಾವರ ಶಿವಾನಂದ ಕರ್ಕೇರವರು ಇಂದು ನಮ್ಮೊಂದಿಗಿಲ್ಲ. ಅವರು ಕಡಲ್ ಕವಿತಾ ಸಂಕಲನ, ಏರು ಮೈಂದೆ ನಾಟಕಗಳಿಗೆ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದವರು. ಗೋಕರ್ಣನಾಥ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದವರು. ಯಕ್ಷಾಂಗಣದ ಸ್ಥಾಪಕ ಉಪಾಧ್ಯಕ್ಷರಾಗಿದ್ದವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರೂ ಹೌದು. ಹೀಗೆ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ಮುಗ್ಧ ಸ್ನೇಹಜೀವಿಯವರು. ಅವರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನ ಕರುಣಿಸಲಿ ಎಂದು ನಾವೆಲ್ಲರೂ ಬೇಡಿಕೊಳ್ಳುತ್ತಿದ್ದೇವೆ. ಇಂದಿನ ಮಂಕುತಿಮ್ಮನ ಕಗ್ಗವನ್ನು ನುಡಿನಮನವಾಗಿ ಅವರಿಗೆ ಅರ್ಪಿಸುತ್ತಾ ಇದ್ದೇವೆ. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಮೇಲೆ ಕೆಳಗೊಳಗೆ ಬಡಿಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಜಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಬದುಕುತ್ತಿರುವ ಈ ಜಗತ್ತಿನ ಪ್ರತಿಯೊಂದು ಭಾಗಗಳನ್ನು ಕಂಡು ವಿಸ್ಮಯಕ್ಕೆ ಒಳಗಾಗಿದ್ದೇವೆ. ಮೇಲೆ ಕೆಳಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ, ಪ್ರತಿ ದಿಕ್ಕಿನ ಮೂಲೆ ಮೂಲೆಗಳಲ್ಲಿಯೂ ಒಂದು ಮಿಂಚಿನ ಶಕ್ತಿಯು ಅಡಗಿದೆ. ಅದರ ಹರಿದಾಟವಿದೆ. ಆ ಮಿಂಚಿನ ಶಕ್ತಿಯು, ಅದರ ಹರಿದಾಟವು ಇಡೀ ಭೂಮಂಡಲವನ್ನ ಆವರಿಸಿಕೊಂಡಿದೆ. ಭೂಮಿಯ ಒಂದು ಕಣ ಕಣದಲ್ಲಿಯೂ ಸೂರ್ಯ, ಚಂದ್ರ, ನಕ್ಷತ್ರಗಳು ಬಿಡುವಿಲ್ಲದೆ ಚಲಿಸುವಂತೆ ಅದು ಕಾರ್ಯನಿರ್ವಹಿಸುತ್ತಾ ಇದೆ. ಹಾಗಾದರೆ ಸಕಲ ಜೀವರಾಶಿಗಳಿಗೆ ಮೂಲ ಯಾರು? ಕಣ್ಣಿಗೆ ಕಾಣದಂತೆ ಆಟ ಆಡಿಸುತ್ತಿರುವ ಆ ಶಕ್ತಿ ಯಾವುದು? ಹೀಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾನ್ಯ DVG ಅವರು ಈ ಕಗ್ಗದ ಮೂಲಕ ನಮ್ಮ ಮುಂದೆ ಪ್ರಸ್ತಾಪಿಸುತ್ತಾರೆ. ಪ್ರಿಯರೇ, ಈ ಭೂಮಿಯ ಮೇಲೆ ಸಹಸ್ರಾರು ಜೀವಕೋಟಿಗಳು ಬದುಕುತ್ತಿದ್ದಾವೆ. ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಸೇರಿದಂತೆ ಎಲ್ಲ ಜೀವರಾಶಿಗಳಿಗೆ ಚೇತನ ಶಕ್ತಿಯ ಪ್ರೇರಣೆ ಇದೆ. ಹಾಗಾಗಿ ದೇಹ ಮನಸ್ಸುಗಳ ನಡುವೆ ಆ ಚೇತನ ಶಕ್ತಿಯು ಮೂಲವಾಗಿದ್ದು ಕಾರ್ಯನಿರ್ವಹಿಸುತ್ತದೆ. ಹುಟ್ಟು ಸಾವುಗಳ ನಡುವೆ ಅದು ಬೆಸೆದುಕೊಂಡಿದೆ. ಜೀವಶಕ್ತಿಯಾಗಿ ಮನಸ್ಸು, ದೈಹಿಕ ರೂಪದೊಂದಿಗೆ ಅದು ಪ್ರೇರಣೆಯನ್ನ ನೀಡುತ್ತದೆ. ಆದರೆ ಈ ಭೂಮಿಯಲ್ಲಿ ಎಲ್ಲ ಜೀವಿಗಳಿಗಿಂತ ಭಿನ್ನವಾಗಿರುವ ಜೀವಿಯು ಮನುಷ್ಯನೆಂಬ ಪ್ರಾಣಿ. ತನ್ನ ಅತಿಯಾದ ಬುದ್ಧಿವಂತಿಕೆಯಿಂದ, ಬುದ್ಧಿಶಕ್ತಿಯಿಂದ ಈ ಪ್ರಕೃತಿಯ ನಡುವೆ ಹುಟ್ಟಿ ಪ್ರಕೃತಿಗೆ ಪೂರಕನಾಗಬೇಕಾದವನು ಬದಲಾಗಿ ಮಾರಕವಾಗಿ ಬೆಳೆಯುತ್ತಿದ್ದಾನೆ. ಲೌಕಿಕ ಬದುಕಿನಲ್ಲಿ ಸಿಲುಕಿ ಸ್ವಾರ್ಥ, ಅಹಂಕಾರಗಳನ್ನ ಮೈಗೂಡಿಸಿಕೊಂಡು ರೂಪಾಂತರಗೊಂಡಿದ್ದಾನೆ. ಪ್ರಕೃತಿಯಲ್ಲಿರುವ ಎಲ್ಲ ಜೀವಿಗಳ ಹುಟ್ಟಿಗೂ ಆ ಪರಮಾತ್ಮನೇ ಸೃಷ್ಟಿಕರ್ತನಾಗಿದ್ದಾನೆ. ಆದರೆ ವಾಸ್ತವ ಬದುಕಿನಲ್ಲಿ ಇದನ್ನು ತಿಳಿದುಕೊಳ್ಳುವ ಅನಿವಾರ್ಯತೆಯು ಬಹಳಷ್ಟಿದೆ.
ತಾನು ಆತ್ಮವಿಮರ್ಶೆ, ಸ್ವವಿಮರ್ಶೆ, ಆತ್ಮಾವಲೋಕನವನ್ನ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಪ್ರಕೃತಿಯಲ್ಲಿರುವ ಶಕ್ತಿಯ ಮುಂದೆ ನಾನು ಶೂನ್ಯ ಎನ್ನುವುದನ್ನ ಅರಿತುಕೊಳ್ಳಬೇಕಾಗಿದೆ. ಇಲ್ಲವಾದರೆ ಪ್ರಕೃತಿಯೇ ನಮ್ಮನ್ನ ಶೂನ್ಯದತ್ತ ಕೊಂಡೋಗುತ್ತದೆ. ಹಾಗಾಗಿ ಬದುಕಿನಲ್ಲಿ ಪ್ರಕೃತಿಯೊಂದಿಗೆ ಎಚ್ಚರಿಕೆಯಿಂದ ಮುನ್ನಡೆಯೋಣ. ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳನ್ನು ಸಮತ್ವ ಭಾವದಿಂದ ಸ್ವೀಕರಿಸಿ ಬದುಕನ್ನ ಗೆಲ್ಲೋಣ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.